ಪುತ್ತೂರಲ್ಲಿ ಈ ಸಲ ಅಶೋಕನಿಗೆ ಇಲ್ಲಿ ಫೇವರೇಟ್ ಜಾಸ್ತಿ ಉಂಟು. ಎಲ್ಲರ ಹೇಳ್ತಾರೆ ಪುತ್ತೂರು ಬರ್ಬೋದು ಅಂತ. ಸುದ್ದಿ ಗ್ರಾಮಕ್ಕೊಂದು ರೌಂಡ್ನಲ್ಲಿ ಈಗ ನಾವು ಇರುವಂತಹ ಜಾಗ ಯಾವುದು ಅಂತ ಹೇಳಿದರೆ, ಇದು ಆ ಕಡೆಯಿಂದ ಬಂಟ್ವಾಳ ತಾಲೂಕು, ಈ ಕಡೆಯಿಂದ ಪುತ್ತೂರು ತಾಲೂಕು, ಅಂದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಆರಂಭದ ಪ್ರದೇಶ ಅಂತ ಹೇಳ್ಬೋದು. ಮಿತ್ತೂರು ಜಂಕ್ಷನ್ನಲ್ಲಿ ನಾವಿದ್ದೇವೆ. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಅವರ ತಲೆಯಲ್ಲಿ ಏನಿದೆ ಎಲ್ಲವನ್ನು ಕೂಡ ಅವರಿಂದ ಕೇಳಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಒಬ್ಬರು ವೋಟರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತ್ರ ಆಗ್ತದೆ ನಮಗೆ. ಬಂಟ್ವಾಳ, ನನ್ನ ಹೆಸರು ಫಾರೂಕ್ ಅಂತ ಹೇಳಿ. ಪುತ್ತೂರಲ್ಲಿ ಈ ಸಲ ಅಶೋಕನಿಗೆ ಇಲ್ಲಿ ಫೇವರೇಟ್ ಜಾಸ್ತಿ ಉಂಟು, ಚಾನ್ಸ್ ಉಂಟು ಅಶೋಕನಿಗೆ. ಈಗ ಅಂದರೆ ವೋಟರ್ಸ್ ಎಲ್ಲ ಸ್ವಲ್ಪ ಡಿವೈಡ್ ಎಲ್ಲ ಆಗಿದೆ ಇಲ್ಲಿ. ಆದ ಕಾರಣ ಅಶೋಕನಿಗೆ ಇಲ್ಲಿ ವೋಟರ್ಸ್ ಸ್ವಲ್ಪ ಜಾಸ್ತಿ ಅಂತ ಕಾಣ್ತದೆ. BJP ಅಂತ ಹೇಳಿ ಅಲ್ಲ, ಹಾಗಾದರೆ ಅಶೋಕನ ಒಂದು ಕ್ಯಾಂಡಿಡೇಟ್ ಇವಾಗ ನಿಲ್ಲುವಾಗ ಅವರಿಗೆ ಸ್ವಲ್ಪ ಎಲ್ಲ ಬೆಂಬಲಿತ ಎಲ್ಲ ಜಾಸ್ತಿ ಉಂಟು. ಅದಕ್ಕೋಸ್ಕರ ಈಗ ಅಶೋಕನವರು ಇಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಹಾಗೆ, ಅಶೋಕನ ಅವರ ಇದರಲ್ಲಿ ಗೆಲ್ತಾರೆ ಅಂತ ಹೇಳಿ ನಾನು ಹೇಳ್ತೇನೆ. ನಿಮ್ಮ ಹತ್ರ ಅಭಿವೃದ್ಧಿ ಈಗ ಅವರು ಓಟಿಗೆ ನಿಂತದ್ದಷ್ಟೇ. ಇದಕ್ಕೆ ಮುಂಚೆ ಅವರ ಕಳೆದ ಅವಧಿಯಲ್ಲಿ ಅಭಿವೃದ್ಧಿ ಅಷ್ಟೇನು ಇಲ್ಲಿ ನಮಗೇನು ಇದಾಗಲಿಲ್ಲ ಇಲ್ಲಿ. ಆದರೆ ಇನ್ನು ನೆಕ್ಸ್ಟ್ ಇದರಲ್ಲೆಲ್ಲ ನಾವು ಅಶೋಕನ ಬಂದ ಮೇಲೆ ಹೇಗೆ ಅಂತ ನೋಡಬೇಕು. ನಮಗೆ ಒಂದು ಭರವಸೆ ಇದೆ ಅವರು ಮಾಡ್ತಾರಂತ ಹೇಳಿ. ನೆಕ್ಸ್ಟಿಗೆ ಇಲ್ಲಿಗೆ ಸುಮಾರು ಇದು ಪಂಚಾಯತಿ ಏರಿಯಾ, ಇದು ಪಂಚಾಯತಿ ಏರಿಯಾದಲ್ಲಿ ನಮಗೆ ಸ್ವಲ್ಪ ಕೆಲಸ ಎಲ್ಲ ಬಾಕಿ. ರೋಡ್ ಇದಾಗಬೇಕು, ಮತ್ತು ನೀರುದು ಸಮಸ್ಯೆ ಉಂಟು, ಎಲ್ಲ ಸಮಸ್ಯೆ ಉಂಟು. ಈಗ ನಮಗೆ ಒಂದು ಭರವಸೆ ಉಂಟು ಅವರು ಬಂದರೆ ಮಾಡ್ತಾರೆ ಅಂತೇಳಿ. ಅವರು ಗ್ಯಾರಂಟಿಯಾಗಿ ಅವರು ಇವಾಗ ಬರ್ತಾರೆ. ಅಲ್ಲಿ ಎಲ್ಲರ ಹೇಳ್ತಾರೆ ಪುತ್ತೂರು ಬರ್ಬೋದು ಅಂತ. ಹಾಂ, ಮತ್ತು ಇಲ್ಲೆಲ್ಲ ಪರಿವಾರದಿಂದೆಲ್ಲ BJP ಒಳ್ಳೆ ಕೆಲಸ ಮಾಡಿದೆ, ಎಲ್ಲ ತಂದು ಕೆಲಸ ಮಾಡಿದೆ. ಈ ಸಲ ಯಾವುದು ಬರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಹೇಳ್ತಾರೆ ಪುತ್ತೂರು ಬರ್ತದೆ. ಕಾಂಪಿಟೇಷನ್ ಟಫ್ ಉಂಟು. ಅವರೀಗ ಇವರೇ ಮಠಂದೂರು ಅಲ್ಲಿ ಕಟೀಲ್ ಅವರು ಅಲ್ಲಿ ಮಾರ್ಗೆಲ್ಲ ಮಾಡಿದ್ದಾರೆ, ತುಂಬ ಜನಕ್ಕೆ ಉಪಕಾರ ಆಗಿದೆ. ಇಲ್ಲಿ ಸಹ ಕಾಂಕ್ರೀಟ್ ಹಾಕಿದ್ದಾರೆ, ಮತ್ತು ನಮ್ಮಲ್ಲಿ ಸಹ ಅಲ್ಲಿ ಕಾಂಕ್ರೀಟ್ ಆಗ್ತಾ ಇದ್ದಾರೆ. ಮತ್ತು ಅಲ್ಲಿ ಪಾಟೋಡೆ ಸಹ ಮರ ಚೆಂದಾಗಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಎಲ್ಲ ಆಗಿದೆ. BJPಗಳು ಉತ್ತಮ ಕೆಲಸ ಮಾಡ್ತಾರೆ ನನ್ನ ಅಭಿಪ್ರಾಯ. ಅಂದರೆ ಈಗ ಮಾಡಿದ ಒಳ್ಳೆ ಕೆಲಸಗಳು BJPಗೆ ಇಲ್ಲಿ ಪ್ಲಸ್ ಆಗಲಿಕ್ಕಿಲ್ವಾ? ಅರುಣ್ ಪುತ್ತೂರು ಅವರೇ ಗೆಲ್ಬೋದಾ ಇಲ್ಲಿ? ಅದು ಯಾರು ಹೇಗೆ ಕೇಳ್ತಾರಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಈ ಸಲ ಹೇಗೆ ಅದು ನೋಡಬೇಕಷ್ಟೇ. ಓಟ್ ಅಂದರೆ ನೀವು ಹಾಕ್ತೀರಿ? ಹಾಂ, ಓಟು ನೀವು ಹಾಕ್ತೀರಿ? ಓಟ್ ಹಾಕ್ತೀನಿ ಬೇರೆ. ಪುತ್ತೂರಲ್ಲಿ ಅಶೋಕ್ ರೈ ಅವರಿಗೆ ಒಳ್ಳೆ ಚಾನ್ಸ್ ಉಂಟು. ಏನಂದರೆ ಅಶೋಕ್ ರೈ ಅವರು ಎಲ್ಲರಿಗೆ ಒಂದು ಹೆಲ್ಪ್ ಮಾಡುವ ಜನ. ಎಲ್ಲರಿಗೆ ಯಾವ ಕಷ್ಟಕ್ಕೆ ಇದ್ದರೆ ಸಹ ಅವರು ಬರುವ ಅಂತವ್ರು ಹೇಳ್ತಾರೆ ಎಲ್ಲರೂ. ಮತ್ತು ಏನೆಂದರೆ ಹೇಳಿದರೆ 94C ವಿಷಯದಲ್ಲಿ ಭಾರಿ ಒಂದು ಎದುರುಗಡೆಯಲ್ಲಿ ಬಂದಿದ್ದಾರೆ. ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. 94C ಅಂದರೆ ಮನುಷ್ಯ ಜನಸಾಮಾನ್ಯಕ್ಕೆ ಯಾವುದು ಸುಲಭ ಆಗ್ತದೆ ಅದನ್ನು ಕೆಲಸ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆಯ ವಿಷಯ ಅವ್ರದ್ದು. ಅಶೋಕ್ ರೈ ಅವರು ಪುತ್ತೂರಿಗೆ ಬರಬೇಕು ಈ ಸಲ. ಮತ್ತು ಕೋಮುವಾದಿಯನ್ನು ಸ್ವಲ್ಪ ತಡೆ ಹಿಡಿಬೇಕು ಎಲ್ಲ ಜಿಲ್ಲೆಯಲ್ಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದಿಯನ್ನು ಸ್ವಲ್ಪ ತಡೆ ಹಿಡುವಂಥ ಜನ ಕಾಣ್ತದೆ, ಒಳ್ಳೆಯ ಜನ ಅಂತ ಎಲ್ಲರೂ ಹೇಳ್ತಾರೆ. ಪುತ್ತೂರಲ್ಲಿ ಬರಬೇಕು ಅವರು. ಬರ್ಬೋದು. 94C ವಿಷಯದಲ್ಲಿ ಭಾರಿ ಮಾತನಾಡಿದ್ದಾರೆ ಅವರು ಎಲ್ಲ ಪಕ್ಕದಲ್ಲಿ. 2000 ಜನಕ್ಕೆ ಅವರು ಇರುವಾಗ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮೊನ್ನೆ 2000 ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೇನೆ. ಎಂಥ ಜಾಗ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ, ಒಂದು ಮನೆ ಕಟ್ಟುವ ವಿಷಯದಲ್ಲಿ, ಒಂದು ರೋಗಿ ಮನೆಯಲ್ಲಿರುವಾಗ ಆ ಮನೆಗೆ ಹೋಗಿ ಅವರನ್ನು ಸಂಪರ್ಕಿಸಿ ಅವ್ರಿಗೆ ಬೇಕಾಗುವ ಎಲ್ಲ ಸವಲತ್ತನ್ನು ಅಶೋಕ್ ರೈ ಅವರು ಕೊಡ್ತಾರೆ. ಮನುಷ್ಯನಿಗೆ ಅವರು ದೊಡ್ಡ ಶ್ರೀಮಂತ ಆದರೆ ಸಹ ಬಡವರ ವಿಷಯ ಎಲ್ಲ ಅವ್ರಿಗೆ ಗೊತ್ತುಂಟು ಎಲ್ಲ ವಿಷಯದಲ್ಲಿ. ಅಂಥವರು ನಮ್ಮ ಜಿಲ್ಲೆಗೆ ಬರಬೇಕು. ಒಳ್ಳೆ ಜನ ಅವರು ಎಲ್ಲ ಹೇಳ್ತಾರೆ ಪುತ್ತೂರಲ್ಲಿ, ಅವರು ಖಂಡಿತವಾಗಿ ಬರ್ತಾರೆ. ಈಗ ಕಳೆದ ಬಾರಿ ಅಭಿವೃದ್ಧಿ ಹೇಗಾಗಿದೆ ಕಳೆದ ಶಾಸಕರ ಅವಧಿಯಲ್ಲಿ? ಕಳೆದ ಶಾಸಕರ ಅಭಿವೃದ್ಧಿಯಲ್ಲಿ 50% ಅಭಿವೃದ್ಧಿ ಆಗಿದೆ. ಇನ್ನು ಆಗಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಂದು 50% ಮಾಡಿದ್ದಾರೆ. ಏನು ಅಷ್ಟೊಂದು ಅವರನ್ನು ಏನು ಇದು ಮಾಡಲಿಕ್ಕಿಲ್ಲ, 50% ಮಾಡಿದ್ದಾರೆ. ಎಲ್ಲ ಕಡೆ ಲಂಚ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಒಂದು ಮಾತು ಕೇಳಿ ಬರ್ತಾ ಉಂಟು, ನೀವೇನು ಹೇಳ್ತೀರಾ? 40% ನಡೆದಿದೆ ಅಂತೇಳಿ ಎಲ್ಲರಿಗೂ ಗೊತ್ತುಂಟಲ್ಲ, ಎಲ್ಲರಿಗೂ ಗೊತ್ತುಂಟು. 40% BJPಯಲ್ಲಿ ನಡೆದಿದೆ ಅಂತೇಳಿ ಅದು ಪ್ರೂಫ್ ಆಗಿದೆ. ಅದರಲ್ಲಿ ಏನು ಚರ್ಚೆ ಮಾಡಲಿಕ್ಕಿಲ್ಲ. 40% BJP ಅವರು ಮಾಡಿದ್ದಾರೆ ಅಂತೇಳಿ ಸಾಕ್ಷಿ ಸಹ ಉಂಟಲ್ಲ BJP ಅವ್ರ ಹತ್ರ, ಇದು ಕಾಂಗ್ರೆಸ್ಸಿನವ್ರ ಹತ್ರ ಸಾಕ್ಷಿ ಸಹ ಉಂಟು.
ಅದರಲ್ಲಿ ಒಟ್ಟು ಈ ಸತಿ ಎಂಚಂದ ಪನ್ಪುಣಿ ಈ ಸತಿ ಎಂಕ್ಲು ಪೂರ ತುಂಬುಡ್ದು BJP ಹಿಡಿತನಾಗಲಿ ಅಂಡ ಈ ಸತಿ ಎಂಕ್ಲು ದಾನ ಪಂಡ ಈ ಸತಿ ಅರುಣಣ್ಣಗೆ ಪಕ್ಷೇತರವಾದ ಕೊರಡು ಭಾರಿ ನೆಟ್ಟುಲ್ಲ ಪಂಡ ವಿಶೇಷಿನ ಪಂಡ ಎಂಕ್ಲು ನಾವು ತಾಲೂಕು ಪುತ್ತೂರು ನೆಟ್ಟು MLA ಕ್ಯಾಂಡಿಡೇಟ್ ಸುಮಾರು ಜನ ಉಳ್ಳೇರು ಇತ್ತು ಅರುಣಣ್ಣ ಇತ್ತೇರು ಕಿಶೋರ್ ಭಟ್ಟೋಡಿ ಸುಮಾರು ಜನ ಎಡ್ಡೆ ಸಂಘ ಸಂಸ್ಥೆ ಬೆಲ ಅಂತ ಇತ್ತೇರು ಅಕ್ಲೇಕ್ ಅವರಂದ್ರೆ ನಮ್ಮ ಕ್ಷೇತ್ರ ಬಿದ್ದ ಕ್ಷೇತ್ರದವರಿಗೆ ಕೊಡ್ತೇವೆ ಸೀಟ್ ಕೊಡ್ನ ಸ್ವಲ್ಪ ಒಂಜಿ ಆಸಕ್ತಿ ಮಾಪಗಟ್ಲ ರೆಡ್ ಇಲ್ಲ ಲಕ್ಷ ಸಂಘದ ಬೆಲ್ಲ ಮಂತ್ರಕ್ಲೆ ಮಣ್ಣುಳ್ಳೇರು ಅಣ್ಣ ನಮ್ಮಲ್ಲಿ ಜನ ನಮಕ್ಕೊಂಜಿ ಆಗು ಹೋಗೋ ವಿಷಯ ಆಗಿರಪ್ಪಲೆ ಪುನಃ ಅರುಣಣ್ಣೆ ಬತ್ಪುಂಡ ಸರಿ ಅಂತ ಅದು ಎಂಕ್ಲು ಪೂರ ಈ ಸತಿ ಬದಲಾವಣೆ ಆತ ಎಂಕ್ಲ ಸಂಘ ಶಿಕ್ಷಣ RSS ಶಿಕ್ಷಣ ಅಂತದ್ದು ಸಂಘಡೆ ಇತ್ತಿನಾಕಲು ಸ್ವಯಂ ಸೇವಕರ ಅದೇ ಬೆಲ ಅಂತನಾಕಲು ಅದು ಈ ಸತಿ ಎಂಕ್ಲ ಬೆಂಬಲ ಅರುಣಣ್ಣಗದೆ ಎಂಕ್ಲ ಬನ್ಪ ಅಂಚ ಆರೇ ಗೆಲ್ಪೋಡು ಆರೇ ಎಂಕ್ಲ ಪುತ್ತೂರು ಈ MLA ಆಡೋಣ ಎಂಕ್ಲ ಎನ್ನ ಅಭಿಪ್ರಾಯ BJP ಗಟ್ಟಿ ಉಂದ್ರೆ ಹಿರಿಯಾಕ್ಲು ಪುರ ಗಟ್ಟಿ ಉಂತುವೇರು ಗಟ್ಟಿ ಅಂದ್ರೆ ಜವನಿ ಇರುತ್ತೆ ಹೊಸ ಜವನಿಯರ ಸಟ್ ಉಂಡತ್ತೆ ಈ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ನೆಟ್ಟಿತ್ತಿನ ಟೀಮು ಇತ್ತು ಹೊಸ ಜವನಿಯರ್ನ ಇತ್ತೆ ಬೇರೆ ಚಕ್ರವರ್ತಿ ಶುಳಿ ಬೇಲೆ ಮತ್ತೆ ಪುರ ನಮ್ಮೊಬ್ಬರಿಗೆ ಪುರ ಮಂತದೆ ಎಡ್ಡೆಂದು ಮಂತದೇರು ಮತ್ತೆ ಪುರ ಜವನಿಯರ ಸಟ್ ಇಪ್ಪನ ಅಕ್ಲ ಇಲ್ಲಲ್ಲ ಅಕ್ಲಿನ ಮನವೊಲಿಸದು ಅವರು ನನ್ನ ಗೋಟು ಪಾಡ್ಪಾವಲೆಂಬ ಎಂಕ್ಲಂಜಿ ಭಾವನೆ ಉಂಡು ಅಂಚ ಬರ್ಪೇರ್ನ ಎಂಕ್ಲಂಜಿ ಗ್ಯಾರಂಟಿ ಪಣ್ಣುಲ್ಲ ಅಂದಾಜಿ ಭಾರಿ ಮಲ್ಲ ಅಂದ್ ಬಂಡ ಎಂಕಲ್ನ ಪುತ್ತೂರು ಕಾಂಗ್ರೆಸ್ BJP ಪಕ್ಷೇತರ ಭಾರಿ ಫೈಟ್ ಇತ್ತು ಅದು ಸಾಧಾರಣ ಮಟ್ಟ ಒಂದು 5,000 ಮುಟ್ಟಲ್ನ ವಿಂಡ ಆವಿರಂಬ ಒಂಜಿ ಎಂಕೊಂಜಿ ಅಂದಾಜು ಉಂಡು ಅದು ಮಿತ್ತಂದ್ರೆ ಇರ್ತಾವ ಇருந்து ಅಭಿವೃದ್ಧಿ ಮಂತದೇರು ನೋಡ್ಬಿಜೇರು ತುಂಬದ MLA ಮಂತದೇರು ಎಂಕಲ್ನ ಹಿಡಿಕದು ದೇವಸ್ಥಾನಕ್ಕೆ ಎಂಕಲ್ನ ಕೆಲವು ರೋಡ್ ಪೆಲ್ಲ ಎಡ್ಡೆ ಮಂತದೇರು ಅಂತ ನಂಗೆ ಅಭಿವೃದ್ಧಿ ಬಗ್ಗೆ ಎಲ್ಲ ಎಂಕ್ಲಂದು ಅನ್ಪೂಜ ಮೂಲಭೂತ ಸೌಕರ್ಯ ಕೆಲವು ಓಡಾಡಿ ಆವಡ ಅದರ್ನ ಏನಾಯ್ತು ಅರ್ನ ನೆಡ್ದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬೊಕ್ಕ ನಮ್ಮ ಪಂಚಾಯತ್ ಆಗ್ಲಿ ಸೇರ್ದು ಸಾಧಾರಣ ಬೆಲೆ ಆತಜಿ ಅನ್ಪೂಜ ಎಂಕ್ಳು ಬೆಲೆ ಆತನು ಅಂಚ ಅಂಚ MP ಮಾತ್ರ ಎಂಕ್ಲಿಗೆ ಮಲ್ಲ ಎಂಕ್ಲಿಗೆ ಪ್ರಯೋಜನ ಆತಜಿ ಎಂಕ್ಲೆ MLA ಇರೋದು ಗ್ರಾಮಗೂ ತೊಂದರೆ ಜಡ್ಡೆ ಆತನು ಅಂಚ ಓಟು ಎಂಕ್ಲು ಪಕ್ಷೇತರ ರೈಟ್ ಎರಡು ಪಾತ್ರ ಅಜ್ಜಿ ಸರ್ ಫಿಕ್ಸೆ ಎಸ್ ನಿಮ್ಮ ಹೆಸರು? ನನ್ನ ಹೆಸರು ಹಂಸ ಅಂತ ಹೇಳಿ ಇದೇ ಇಡ್ಕಿದ ಗ್ರಾಮದವನು ನಾನು ಮಿತ್ತೂರು ಮನೆ ನಮ್ಮದು. ಹೇಗಾಗ್ಬೋದು ಸಲ ಎಲೆಕ್ಷನ್? ಈ ಸಲ ಏನು ದೊಡ್ಡ ಫೈಟಿಂಗ್ ಇಲ್ಲ, ಈಸಿಯಾಗಿ ಕಾಂಗ್ರೆಸ್ ವಿನ್ ಆಗ್ತದೆ. ಅಶೋಕ್ ರೈ ಅವರು ಬರ್ತಾರೆ. ಯಾಕಂತ ಹೇಳಿದರೆ ಒಂದನೇದು ಅವ್ರದ್ದು ಮೂಲ ಅಂತ ಹೇಳಿದರೆ ಅವರು ತುಂಬ ಜನರಿಗೆ ದಾನ ಮಾಡಿದ್ದಾರೆ. ಮನೆ ಕಟ್ಟುವವರಿಗೆ, ಬಡವರಿಗೆ, ತುಂಬ ಬಡವರಿಗೆ ಅವರು ದಾನ ಮಾಡಿದ್ದಾರೆ. ಅದರಿಂದ ಅವರಿಗೊಂದು ಈ ಸಲ ಒಂದು ಪ್ಲಸ್ ಅಂತ ಹೇಳ್ಬೋದು. ಈ ಸಲ ಅವ್ರದ್ದು ಪಾರ್ಟಿ ನೋಡಲ್ಲ, ಮೈನಾಗಿ ಅವ್ರದ್ದು ವ್ಯಕ್ತಿತ್ವ ನೋಡ್ತಾರೆ ಜನರು. ಅದರಿಂದ ಅವರಿಗೆ ಚಾನ್ಸ್ ಇದೆ ಈ ಸಲ. 100% ಬರ್ತಾರೆ ಅವರು, ಅದರಲ್ಲಿ ಏನು ಸಂಶಯನೇ ಇಲ್ಲ ಅವರು. ಈಗ ಕಳೆದ ಬಾರಿ ಮಠಂದೂರು ಅವರ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ನಿಮ್ಮ ಗ್ರಾಮದಲ್ಲಿ? ಮಠಂದೂರಲ್ಲಿ ನಮ್ಮ ಇಲ್ಲಿ ಶೂನ್ಯ, ಏನು ಇಲ್ಲ ಎಲ್ಲಿಕ್ಕೆ. ನಮ್ಮ ಇಲ್ಲಿ ಒಂದು ಮುಸ್ಲಿಮ್ಸು ಏರಿಯಾ ಇದೆ, ಅದಕ್ಕೆ ಯಾವುದು ಇಲ್ಲೇ ಇಲ್ಲ. ಅದು ಕಾಂಗ್ರೆಸ್ ಬಂದರೆ ಮಾತ್ರ ಮುಂಚೆ ಮಾಡ್ತಾಯಿದ್ರು. ಈಗ ನೋಡಿ, ಈಗ ರೋಡ್ ಆಗಿದೆ, ಅದೆಲ್ಲ ಕಾಂಗ್ರೆಸ್ ಅವಧಿಯಲ್ಲಾಗಿರೋದು. ಆಮೇಲೆ BJP ಅವಧಿಯಲ್ಲಿ ನಮ್ಮ ಗ್ರಾಮಕ್ಕೆ ಏನು ದೊಡ್ಡ ಕೊಡುಗೆ ಏನಿಲ್ಲ ಇಲ್ಲ. ಈಗ ನಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇದೆ, ಮತ್ತು ರೋಡಿನ ಸಮಸ್ಯೆ ಇದೆ, ಚರಂಡಿ ಇದಿದೆ, ಎಲ್ಲ ಇದು ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇದೆ ನಮ್ಮ ಕಡೆ ಎಲ್ಲ. ಆಗಬೇಕಾಗಿದೆ ಅದು ನಾವು ನಿರೀಕ್ಷೆ ಮಾಡಿದ್ದೀವಿ. ಅಶೋಕ್ ರೈ ಅವರು ಬಂದರೆ ಅದನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ, ಅವ್ರು ಮಾಡ್ತಾರೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ, ಮಾಡ್ತಾರೆ ಅಂತೇಳಿ ನಿರೀಕ್ಷೆಯಲ್ಲಿದ್ದೀವಿ. ಅದು ಇಲ್ಲ, ಬಂದಿಲ್ಲ ಅವರು, ಈ ಕಡೆ ಬಂದಿಲ್ಲ ಅವರು. ಆದರೂ ಅವರಿಗೆ ಜಾಸ್ತಿ ಇಲ್ಲಿ ಜನರ ಬೆಂಬಲ ಇದೆ. ಓಡ್ತ ವಿಷಯ ಎಂಚಿನಂದು ಎಂಕ್ಲಿ ಬೊಚ್ಚು ಪನ್ನಡಾತಿ ನಾನು ತೂದು ಆಂಡ ಎಂಕ್ಲಿ ನೀರು ಫಸ್ಟ್ಗೆ ಇಜ್ಜಂಡಿ ಇತ್ತೆ ಮುರಾನ್ದು ಒಂದು 10-15 ನೀರು ಬರೋದುಂಡು ಓಟ ಉಣ್ಣದು ಓಟ ಆಯ್ಬೇಕು ಎಂಕ್ಲಿ ನೀರು ಗೊತ್ತುಜಿ ಬರ್ಪುಂಡ ಇಜ್ಜಂದು ಗೊತ್ತುಜಿ ಬೊಕ್ಕ ಎಂಕೆಲ್ಲ ಪಂಚಾಯತಿಗೆ ಒಂಜಿ ಕೊರ್ದಿತ್ತೆ ಎಂಕ್ಲಿ ಒಂಜಿ ರೋಡ್ ಸೈಡ್ ಎಂಕೆಲ್ಲ ಕರೆಂಟ್ದ ಕಮ್ಮ ಉಂಡು ರೋಡ್ ಕೊಂಚ ಲೈಟ್ ಪಾಡ್ದು ಕೊರ್ಲೇವನ್ನು ತಿಂಗಳು 4 ಆಂಡು ಪಂಚಾಯತಿಗೆ ಪಾಡ್ದು ಕೊಡ್ತುಜೀರು ಬೊಕ್ಕ ಅಲ್ಪ ಎಂಗ್ಲು ಟ್ಯಾಂಕಿ ಕೊಂಚ ಹಾಕಿ ಕೊಡ್ತಾ ಟ್ಯಾಂಕಿ ಮನೆ ಅಂತೀರ ಅಲ್ಲಿನ ಸುದ್ದಿಲ್ಲ ಇಜ್ಜಿ ಸಾದಿ ಅಂಚೆನೆ ಉಂಡು ಆಯ್ತದೆ ಎಂಕ ಸಮಸ್ಯೆ ಅಂಚೆ ಉಂಡು ಬತ್ತನ ಎಂಕ್ಲು ನಮ್ಮನೆ ಅಕ್ಲೆ ಬತ್ತೇರ್ನ ಎಂಕ್ಲೆ ಚಾನ್ಸ್ ಉಂಡು ಮನ್ಪ ಕರಿಸತ್ತೆ ಎಮ್ಮೆಲ್ ಇಪ್ಪನಾಗ ಮನ್ಪುನ ಅದು ಬೇಲೆ ಮಂತೇರು ಪಂಡ ಎಂಕ್ಲೆ ಹೆಲ್ಪ್ ದಾಲೇಜ್ ಓವು ಕೊರ್ನಲ ಅರ್ಜಿ ಕೊರ್ನ ಪಂಚಾಯತಿ ಕೊರ್ನಲ ಎಂಕ್ಲೆ ಸಪೋರ್ಟ್ ದಾಲೇಜ್ ಎಂಕ್ಲೆ ಓಲ ತಿಗದಿಚ್ಚಿ ಒಯ್ಕು ಪಂಡ್ಲ ಎಂಕ್ಲೆ ಪಂಚಾಯತಿ ಪಂಡ್ಲ ಎಂಕ್ಲೆ ದುಡ್ಡು ಕೊರಡು ಐಕ್ ಕೊರ್ಲೆ ನೆಕ್ಕ ಕೊರ್ಲೆ ಎಂದು ಲಂಚೆಗೆ ಪೋಪಿಡ್ದ ಅನ್ಪುನಿ ಎಂಕ್ ನಾ ಜಾಗದ ರಿಕಾರ್ಡ ಒಂದು ಇಜ್ಜಿ
ಅವೆಂಚೆ ಗೊತ್ತುಂಡ ನಲಿಪ ಒಂದು ಲೇರು ಪಂಚಾಯತಿಗೆ ತಾಲೂಕು ಆಫೀಸ್ ಪೋದು ಬನ್ನಾಗ ಓಟು ಕರಿಯೋಡು ಬಂಡೇರು ಎಂಕ್ಲ ಅಜ್ಜಿನ ಅಮ್ಮನ ಮರಣ ಸರ್ಟಿಫಿಕೇಟ್ ತಿಕ್ಕೊಡಿತ್ತಿಲ್ಲ ಅವು ತಿಕ್ಕೊಂದಿಜ್ಜಿತ್ತೆ ತಿಕ್ಕೊಡೊಂದು ಕಾತೊಂದಿಲ್ಲ ಓಟು ಕರಿಯೋಗ ತಿಕ್ಕೊಂಡು ಬರೋದು ಇಲ್ಲೇರು ಅಂಚ ಓಟು ಮಾಡುವ ತಪ್ಪೌಜಿ ಓಟು ಮಾಡುವ ಪುತ್ತೂರುಡು ಪುತ್ತಿಲ ಬರುವೇರು ಫೈಟ್ ಉಂಡು ಮಸ್ತ್ ಬರ್ಪೇರು ಆತಂಡು ಅಣ್ಣ ಒಂಜಿ ಪುತ್ತಿಲಗ್ ಸೀಟ್ ಕೊರೊಡಿತ್ತುಂಡು ಕೊಡ್ತಿಜೀರು ಅಂಚ ಪುತ್ತಿಲ ಬರೋಡು ಗ್ರಾಮಡೆಡ್ಡೆ ಬೇಲೆ ಮಲ್ಪೆ ರೋಡ್ದ ವ್ಯವಸ್ಥೆ ಬೊಕ್ಕ ನೀರದ ವ್ಯವಸ್ಥೆ ಮಾದಾತಂಡು ಎಂಕ್ಲೆ ದಾಲ ಸಮಸ್ಯೆ ಇಜ್ಜಿ ಅಂಚ ಬಾಕಿ ದಾಲ ಇಜ್ಜಿ ಅಬ್ದುಲ್ ಜಬ್ಬಾರ್ ಅಂದು ಪುತ್ತೂರುಡು ಈ ಸರ್ತಿ ದಾಯ್ತಂದು ಕ್ಲಿಯರ್ ಬನ್ನಿ ಆಂಡ್ಲ ಒಂಜಿ ಅಶೋಕ್ ರೈ ಬರುವುದು ನಮ್ಮ ಒಂಜಿ ಅಭಿಪ್ರಾಯ ಹಾಂ ಅಭಿವೃದ್ಧಿ ಪೂರ ಮಲ್ಪುಗ ಅಂಚ ಇಂಚಂದು ಪೂರ ಪಂಡೊಂದು ಉಳ್ಳೇರು ಆ ಲೆಕ್ಕೋಡು ಬರೋಡು ಏರನ್ಲ ಊರು ಎಡ್ಡ ಮಲ್ಪುಣಕಲು ಬರೋಡು ಎಂಕಲ್ ನೋಡಿತ್ತೆ ಸಾಧಾರಣ ನಲ್ಲಿ ನೀರದ ಸಮಸ್ಯೆ ಭಾರಿ ಪ್ರಾಬ್ಲಮ್ ನಾವೊಂದುಂಡು ನಲ್ಲಿ ಪಾಡೊಂದು ಉಳ್ಳೇರು ಇದನ್ನೆಟ್ಟ ಎತ್ತಿಜಿ ಇಲ್ಲಾಡೆ ಅಂಚ ಅವೊಂಜಿ ಆಂಡ ಸಾಧಾರಣ ರೋಡು ಡಾಮರೀಕರಣ ಪೂರ ಆಂಡು ಈ ಸರ್ತಿದ ಅಂಚ ನಲ್ಲಿ ನೀರ್ದು ಒಂಜಿ ಸಮಸ್ಯೆ ಪ್ರಾಬ್ಲಮ್ ಉಂಡು ಆ ಒಂದುಂಡು ಎತ್ತು ಇಜಿ ಪುತ್ತೂರುಡು ಎಂಚಾಂದು ಪಣಪುಣೆ ಜನಕ್ಕಲ್ನ ತೂಪ್ಲೆಕ್ಕೊಡು ಅಶೋಕ್ರೈನ ಮಿತ್ತೆಂದು ಉಂಡು ಅದ ಅಂಚಾಕಲ್ನ ಓಟು ಡಿವೈಡ್ ಆವ ಅಂತ ಅಶೋಕ್ರೈನ ಮಿತ್ತ ಹೆಚ್ಚಿನ ಅಭಿಪ್ರಾಯ ಜಾಸ್ತಿ ಜನತೆಲ್ಲ ನೋಡಿ ಬೇಲೆ ಪೂರ ಸಾಧಾರಣ ಅಲ್ಪ ಅಲ್ಪ ಅರ್ಧ ಅಂತದ್ದು ಫುಲ್ಲು ಮಂತು ಜೀರತ್ತ ಬೇಲೆ ಹೂವು ಕರೆಕ್ಟ್ ಆಯ್ತು ಕಾಂಕ್ರೀಟ್ ಪೂರ ಅಲ್ಪ ಅಲ್ಪ ಅರ್ಧ ಮನ್ಪೇರು ಅರ್ಧ ಬಿಡ್ಪೇರು ಆತಿ ಎತ್ತ ಲಕ್ಷ ಹತ್ತನೇ ಅರ್ಧ ಬಿಡ್ದು ಹೋಗ್ಬೇಕು ಪಾಡೋಡೆ ಪಾಡಂದು ಹಾಕೋಣ ವೈಕನ್ಲ ಪಾಡೋಡೆ ಹಾಕೋಣ ಅಂದಕ್ಕು ಐನು ಬಿಡಿಯರದು ಈ ಸಲ ಪುತ್ತೂರಲ್ಲಿ ನೋಡೋಕೆ ಏನಿಲ್ಲ ನಮ್ಮ ಇವರು ಬಂದೇ ಬರ್ತಾರೆ ಅಶೋಕ್ರಯ್ಯವರು ಹಾಂ ಖಂಡಿತ ಬರ್ತಾರೆ ಎರಡು ಮಾತಿಲ್ಲ ಅದರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಜನ ಪಾಪದವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಮನೆ ಕಟ್ಟುವಂಥದ್ದು ಸಹಾಯ ಮಾಡುವಂಥದ್ರಲ್ಲಿ ಎತ್ತಿದ ಕೈ ಅಂತ ಅಶೋಕ್ರಯ್ಯವರು ಇಲ್ಲಿ ನಮ್ಮ ಯುವಕರೆಲ್ಲ ತುಂಬ ಸಪೋರ್ಟ್ ಇದೆ ಅಶೋಕ್ರಯ್ಯವರಿಗೆ ಪರವಾಗಿ ಈ ಸಲ ತುಂಬ ಮತಗಳಿಂದ ಒಂದು 50,000-60 ಸಾವಿರ ಮತಗಳಿಂದ ಅಶೋಕ್ರಯ್ಯ ಬರ್ತಾರೆ ಖಂಡಿತ ಬರ್ತಾರೆ ಇಲ್ಲ ಅದ್ರ ಹತ್ತಿರ ಇಲ್ಲ ನೋಡೋಂಗಿಲ್ಲ ಇಲ್ಲಿ ಅಶೋಕ್ರಯ್ಯ ಮುಂದೆ ಯಾರು ಇಲ್ಲ ಇಲ್ಲಿ ಪುತ್ತೂರಲ್ಲಿ ಯಾರು ಇಲ್ಲ ಅಲ್ಲಿ ಎರಡು ಭಾಗ ಆಗಿದೆ ಬಿ ಜೆ ಪಿಯಲ್ಲಿ ಆಲ್ರೆಡಿ ಕಚ್ಚಾಟದಿಂದಾಗಿ ಅವರದಾಗಿ ಅಶೋಕರಿಗೆ ಸ್ವಲ್ಪ ಚಾನ್ಸು ತುಂಬ ಇದೆ. ನನ್ನ ಹೆಸರು ಸಾಜಿದ್ ಅಂತ ಹೇಳಿ ನಾವು ಅಶೋಕ್ ರೈ ಅವರನ್ನೇ ಹೇಳ್ತಾ ಇದ್ದೇವೆ. ಯಾಕಂದರೆ ಅಶೋಕ್ ರೈ ಅವರು ಬಡವರ ಬಂಧು. ಅವರು ಎಷ್ಟು ನೇಚರು ಬಡವರಿಗೆ ಕೊಟ್ಟಿದ್ದಾರೆ ಅಂದರೆ ಅವರು ಎಲೆಕ್ಷನ್ಗಿಂತ ಮುಂಚೆನೇ ಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಖಂಡಿತ ಅವರು ಬಹುಮತದಿಂದ ವಿಜಯ ಆಗ್ತಾರೆ. ಹಾಂ, ಅವರ ಎದುರಿಗೆ ನಾವು ನಿಲ್ಲಬೇಕಂದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರಿದೆ, BJPಯಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ, JDS ಇವರು ಬಹುಮತದಿಂದ ವಿನ್ ಆಗೋ ಚಾನ್ಸ್ ಇದೆ. ಪುತ್ತೂರಿನ ಎಲ್ಲ ನಿರೀಕ್ಷೆಯೂ ಅವರಿಗೆ ಬಹುಮತ ಕೊಟ್ಟಿದೆ, ಎಲ್ಲ ಕಡೆಯೂ ಅವರಿಗೆ ಬಹುಮತ ಇದೆ. ಅದೇ ಕಾರಣ ಅಶೋಕ್ ರೈ ಅವರಿಗೆ ಸಲ ಬಹುಮತದಿಂದ ವಿಜಯಶಾಲಿಯಾಗಿ ಬರ್ತಾರೆ. ಹಾಗಾಗಿ ನಮ್ಮ ವಿಜಯಶಾಲಿಯಾಗಿ ಬರಬೇಕಂದ್ರೆ ನಮ್ಮದೆಲ್ಲ ಇಡಕಿದು ಗ್ರಾಮದ್ದು, ಇದು ಇಡಕಿದು ಗ್ರಾಮ. ಈ ಇಡಕಿದು ಗ್ರಾಮದಲ್ಲಿ ಅಶೋಕ್ ರೈ ಅವರಿಗೆ ಫುಲ್ ಬೆಂಬಲ ಇದೆ. ಅವರನ್ನು ಕರೆಸಿ ನಾವು ಒಂದು ಫಂಕ್ಷನ್ ಯೂತ್ ಕಾಂಗ್ರೆಸ್ಸಿಂದ ತುಂಬ ಬೆಂಬಲ ಕೊಟ್ಟು ನಾವು ಅವರನ್ನು ಬರಮಾಡಿಸಿದ್ದೇವೆ. ಅವರು ಬರಮಾಡಿಸಿ ಅವರಿಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿಯ ಜನರು. ಇಡಕಿದು ಗ್ರಾಮದಲ್ಲಿ ಒಳ್ಳೆ ಅವರಿಗೆ ಬೆಂಬಲ ಕೊಟ್ಟಿದ್ದೇವೆ, ಇನ್ನೂ ಕೊಡುತ್ತೇವೆ. ಅದು ನಾವು ಓಟಲ್ಲೂ ತೋರಿಸ್ತೇವೆ, ಎಲ್ಲ ಇದರಲ್ಲೂ ತೋರಿಸ್ತೇವೆ ಅಂತ. ಇಲ್ಲ, ಅಶೋಕ್ ರೈ ಅವರೇ ನಮಗೆ. ಅಶೋಕ್ ರೈ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ನಾವು ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ದೇವೆ ಇಲ್ಲಿ. ಅಶೋಕ್ ರೈ ಅವರಿಗೆ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿ. ಈ ಸಲ ಅಶೋಕ್ ರೈ 100%. ಕರ್ನಾಟಕದಲ್ಲಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬರೋದು, ನಮ್ಮ ಮುದ್ದಿನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋದು, ಅದರ ಡೌಟೇ ಇಲ್ಲ. 135-140 ಸೀಟು ಪಕ್ಕ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇದೆ. ಇಲ್ಲಿ ನಮ್ಮ ದಕ್ಷಿಣದಲ್ಲಿ 8ರಲ್ಲಿ ಒಂದು 7 ಸೀಟು ಪಕ್ಕ ಕಾಂಗ್ರೆಸ್ ಬಂದೇ ಬರುತ್ತೆ, ಅದರ ಡೌಟೇ ಇಲ್ಲ. ನೋಡೋಂಗಿಲ್ಲ, ನಮ್ಮದೇ ಸರ್ಕಾರ, ನಮ್ಮದೇ ಮುಂದೆ ಸರ್ಕಾರದ ಎರಡು ಮಾತೇ ಇಲ್ಲ, ನೋಡೋಂಗೆ ಇಲ್ಲ. ಅದು ನಮ್ಮದೇ ಇರೋದು. ನಮಗೆ ವಿಜಯೋತ್ಸವ ನಾವು ಕಾಯ್ತಾ ಇರೋದು. 13 ತಾರೀಕು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ವಿಜಯೋತ್ಸವ ಅಷ್ಟೇ ನಮ್ಮದು ಮುಂದಿನ ಟಾರ್ಗೆಟ್ ಹಿಡಿದು ಹೊಂದಿ. ಆಟೋ ಪಾರ್ಕ್ನಲ್ಲಿದ್ದೇವೆ. ಆಟೋ ಚಾಲಕರು ಏನು ಹೇಳ್ತಾರೆ, ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ ಕೇಳೋಣ. ನಮಸ್ತೆ. ಪುರುಷೋತ್ತಮ. ಈ ಸರ್ತಿ ಅರುಣ್ ಪುತ್ತಲ ಬರಡು ಅಂಡ ದಾದಂಡ ಹೊರವಣೆ ಮಾತವರ ಇಪ್ಪನಾಗ ಅರುಣ್ ಪುತ್ತಲ ಒಂದು ಸೀಟ್ ಕೊರಡ್ತನಕ್ಲು ಅಂತ ಇಪ್ಪನಾಗ ಅರುಣ್ ಪುತ್ತಲ ಬರಡು ನನ್ನ ಅಭಿಪ್ರಾಯ. ಬೇಲೆ ಪೂರ ಆತಂದು ಆಂಡನ ಒಂದು ನಾವು ಹಿಂದುತ್ವಕ್ಕೆ ಒಂದು ಸಪೋರ್ಟ್ ಆಯ್ತು. ಅಸ್ರಾಫ್. ಈ ಸರ್ತಿ ಕಾಂಗ್ರೆಸ್ ಬರ್ಬೋದು ಈ ಸರ್ತಿ. ಮತ್ತು ಈ ಸರ್ತಿ 2 ಉಂಟಲ್ಲ ಇಲ್ಲಿ ಪುತ್ತೂರಲ್ಲಿ, JDS ಉಂಟು ಮತ್ತು ಇದು ಉಂಟು,
ಪಕ್ಷೇತರ ಉಂಟು. ಹಾಗಾದರೆ ಕಾಂಗ್ರೆಸ್ ಬರ್ಬೋದು. ಕರ್ನಾಟಕದಲ್ಲಿ ಒಂದು 140-150 ಸೀಟ್ ಬರ್ಬೋದು ಕಾಂಗ್ರೆಸ್. ಏನು ಕೆಲಸ ಆಗಲಿಲ್ಲ. ಏನು ಕೆಲಸ, ರೋಡ್ ಒಂದು ಅಲ್ಲಿ ಒಂದು ನಮ್ಮ ಒಳಗೆ ಹೋಗುವ ರೋಡ್ ಉಂಟು, ಅರ್ಧ ರೋಡ್ ಆಗಿ ಅಲ್ಲಿಗೆ ಬಿಟ್ಟಿದ್ದಾರೆ. 70 ಲಕ್ಷ ಅಂತ ಹೇಳಿದ್ರು 20,000 ಕೆಲಸ ಆಗಲಿಲ್ಲ. ಏನು ಕೆಲಸ ಇಲ್ಲಿ ಕೆಲಸ ಏನೂ ಆಗಲಿಲ್ಲ. ಓಟು ಪಡೆಯರ ಓಟು ಅಂಚ ಉಂಡು ಮಾತು ಅಂಚ ಉಂಡು ಪಣಪಣಂಜನಾಲಜಿ ಬತ್ತನ ಹೇಳ್ದಕ್ಕ ಬತ್ತನ ನೋಡಿ. ಈ ಸರ್ತಿ ಅಶೋಕರ ಇಬ್ಬರು ಪೇರಿಂದ ಉಂಡು ಅಂಚ ಒಂದು 6 ದುಂಬು ಯಾರು ಪಾಪದ ಕಡೆ ಉಪಹಾರ ಅಂటున్నారు. ಅಂಚ ಕೆಲವು ಜನ ಆರಿಗೂ ಓಟು ಕೊಡುವ ಇನ್ನೊಂದು ಅಭಿಪ್ರಾಯ. ದಾನವಂಡ ಯಾನು 2-3 ಜನ ಹೋತೆ ಮುಟ್ಪಡುದು ಅವರಿಗೆ ಕೋಡಿಂಬಾಡಿಗೆ ಅರ್ನ ಇರಡೆಗೆ ಅವ್ರು 3 ಜನಕ್ಕೆಲ್ಲ ಉಪಕಾರ ಅಂತೀರ. ಒಂಜಿ ಎಂಕಲ ಮುಸ್ಲಿಮ್ಗೂ ಒಂಜಿ 2 ಹಿಂದುಳಿಗೂ ಅಂತ ಅಂಚ ಅಂತೀರ. ಅಂಚ ಅಶೋಕ್ ರೈ ಬರೋಡು ಎನ್ನ ಅಭಿಪ್ರಾಯ. ಅಭಿವೃದ್ಧಿ ನಮ್ಮ ಮತ್ತೊಂದು ಜನ ಎಡ್ಡೆ ಅಭಿವೃದ್ಧಿ ತೊಂದರೆ ಜನ ಮತ್ತೊಂದು ಜನ ಎಡ್ಡೆ ಏರೆಲ್ಲ ಒಂಜಿ ನೆರ್ಪ ವಂಚಿಂತ ಆಳೈತಿ ಡೀಸೆಂಟ್ ಜನ ಎಡ್ಡೆ ಆರೆ ಕೊಡುತ್ತಾರೆ ಕೊರಿಜಿ ಅತ್ತೆ ನಾನು ಸುಧೀರ್ ಕುಮಾರ್ ಒಳ್ಳೆಯರು ಯಾರು ಸಾಧಾರಣ ತೊಗೊಂಡಿರು ನಮ್ಮ ಇಟಕ್ಕಿದ್ದು ಪಂಚಾಯತಿರು ಯಾರು ಒಂಜಿ ಎಡ್ಡೆ ಜನ ಯಾರು ತೊಗೊಂಡಿಲ್ಲ ಬೆಲೆ ಆಪ್ತದಿಂದ ಆಳೈತಿ ಆತಂದು ಅಶೋಕ್ ರೈ ಬರುವೇನು ಅವ್ರು ಬರೋದು ಒಂದು ಅಭಿಪ್ರಾಯ. ಈ ಸೈಡ್ ಪುತ್ತೂರು ಅಶೋಕ್ ರೈ ಕಾಂಗ್ರೆಸ್ ಬೇಚೆದಲ್ಲ ಅಭಿಪ್ರಾಯ ತೋಜಿ ಪ್ರಬಲ ಪಂಡ ಆರಂದು ಎಡ್ಡೆ ಜನತ ಅರ ವೈಕಿಲ ದುಂಬುಡ್ದಿಂಚೆ ಈ ರಾಜಕೀಯ ಜನಕ್ಕಲಿಕ್ಕೆ ಮಾತ ಸ್ಪಂದನೆ ಮಂತೊಂದಿರುತ್ತ ಹಿಡ್ದ ಮಾತಾಡಲ ಅಭಿಪ್ರಾಯ ಎಲ್ಲ ಅಂಚೆನೆ ತೋಜು ಏನು ನಿಜವಾದ ಕಾಂಗ್ರೆಸ್ ಅಂದ್ರೆ ಡೆವಲಪ್ಮೆಂಟ್ ಇಂತಿರತ್ತ ಆಮೇಲೆ ಅಶೋಕ್ ರೈ ಎಲ್ಲ ಎಡ್ಡೆ ಜನ ರೀ ಆರಿ ಪಾಲಿಟಿಕ್ಸ್ ಬರ್ಪಣೆ ದುಂಬ್ಯಾರೆ ಎಡ್ಡೆ ಮತ್ತೆ ಅಂದು ಎಂಕ್ಲೆಗೆ ಇಬ್ಬರ ಜಗಳ ಮೂರನೇ ಅವನಿಗೆ ಆದಾಯ ಅಂದ್ರೂ ಹೆಚ್ಚಿನ ಅಂಶ ಲಾಭ ಅದು ಐದದ್ದು ಹೆಚ್ಚಿನ ಜನ ಬಿ ಜೆ ಪಿ ಸುಮಾರು ಟಿಕೆಟ್ ಕಾಂಗ್ರೆಸ್ ರೋಡ್ ಪುರ ಅದನ್ನು ಮಠ ರೋಡ್ ಪುರ ಬಾಕಿ ಸುಮಾರು ಉಂಟು ಸೂರ್ಯ ರೋಡ್ ಅರ್ಧ ಅರ್ಧ ಬಾಕಿಂದು ಮಾತ ಗೊತ್ತು ಜಂಗ್ಲ ತೊಲೆ ಸ್ವಲ್ಪ ಬತ್ತಂದನ ಕತ್ತಲೆ ಹೋಪಣೆ ಅಪ್ಪ ತೋಜಿನ ಮಾತ್ರ ಫನಲ್ಲಿ ಆಗ್ತದೆ. ಪುತ್ತೂರಲ್ಲಿ ಟ್ರೆಂಡ್ ಅಂದರೆ ಅಶೋಕ್ ರೈ ಅವರು ವಿನ್ ಆಗುವ ಚಾನ್ಸಸ್ ಇದೆ. ಇಲ್ಲ 90% ಅಶೋಕ್ ರೈ ಅವರು. ಮತ್ತು ಕಾಂಪಿಟೇಷನ್ ಎಲ್ಲ ಇದೆ ಅಲ್ಲ, 2-3 ಪಾರ್ಟಿಯಾಗಿ ಕಾಂಪಿಟೇಷನ್ ಇದೆ. ಅಶೋಕ್ ರೈ ಅವರಿಗೆ ಚಾನ್ಸ್ ಇದೆ 90% ಸಾರಿ. ಡೆವಲಪ್ಮೆಂಟನ್ನು ತೊಂದರೆ ಇಲ್ಲ, ಕೆಲಸ ಎಲ್ಲ ಆಗಿದೆ ಅಲ್ಲ, ಅವರ ಕೆಲಸ ಎಲ್ಲ ಆಗಿದೆ. ಸಂಜೀವ ಮಠಂದೂರು ಕೆಲಸ ಎಲ್ಲ ಮಾಡಿಸಿದ್ದಾರೆ. ಆದರೂ ಅವರಿಲ್ಲಲ್ಲ ಈ ಸರ್ತಿ, ಜನ ಚೇಂಜ್ ಆಗಿದೆ, ಕ್ಯಾಂಡಿಡೇಟ್ ಚೇಂಜ್ ಆಗಿದೆ ಅಲ್ಲ ಈ ಸರ್ತಿ. ಸರಿಯಾಗಲಿಕ್ಕೆ ಏನು ಕೆಲಸ ಎಲ್ಲ ಸಾಧಾರಣ ಎಲ್ಲ ಆಗಿದೆ ಅಲ್ಲ, ಅವರು ಇರುವಾಗ ಮಾಡಿದ್ದಾರೆ. ಇನ್ನು ಇವರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಭರವಸೆ ತುಂಬ ಉಂಟು ಕಾಂಗ್ರೆಸ್ಸಿದ್ದು. ಅನ್ಸರ್ ಅಂತ ಈ ಸರ್ತಿ ಅಶೋಕ್ ರೈ ಅವರು ಅವರೇ ಬರ್ತಾರೆ. ಯಾಕೆಂದರೆ ಅವರಿಗೆ ಜನ ಬೆಂಬಲ ಇದೆ ಮತ್ತು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು ಅಂತ. ಅವರು ಮೊದಲೇ ಅವರು ಒಂದು ಜನರ ಸ್ಪಂದನೆ ಇದೆಲ್ಲ ಮಾಡ್ತಾರೆ ಅವರು. ಹಾಗೆ ಈ ಸರ್ತಿ ಅಶೋಕ್ ರೈ ಅವರೇ ಬರ್ತಾರೆ. ಡೆವಲಪ್ಮೆಂಟ್ ತೊಂದರೆ ಇಲ್ಲ ಪುತ್ತೂರಲ್ಲಿ. ಅಶೋಕ್ ರೈ ಬಂದರೆ ಇನ್ನೂ ಅಭಿವೃದ್ಧಿ ಆಗ್ಬೋದು ಅಂತ ಒಂದು ನಮ್ಮ ಅನಿಸಿಕೆ. ಆಗ್ಬೋದು. ಪುತ್ತೂರು ಕಾಂಗ್ರೆಸ್ ಬರು ವಿಷಯ ರೇಟ್ ಪೂರ ಜಾಸ್ತಿ ಆತಿ, ಪೂರ ಸಾಮಾನಿಗೆ ಪೂರ ಜಾಸ್ತಿ ಆತ, ಪೆಟ್ರೋಲ್ಗೂ ಡೀಸೆಲ್ಗೂ ಎಂಕ್ಲೆಗೆ ಮೈನ್ ಬೋಳಗಿನ ಪೆಟ್ರೋಲು ಡೀಸೆಲ್ಗೆ ಪೂರ ಕಮ್ಮಿ ಆವಡು ಆತನಾಗ ಸಾಮಾನುಗಳ ಕಮ್ಮಿ ಆಪುಂಡು. ಸಾಮಾನಿಗೆ ಈ ನಮ್ಮನೆ ರೇಟ್ ಅಣ್ಣ ಎಂಕ್ಲ ಪಾಪದ ಆಯ್ದ. 𝐴𝐵𝐺 English Medium School located in Aluppuda, Krishnanagara, Mudnooru, Puttur. Highlights patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐴𝐵𝐺 English Medium School, an unit of 𝐴𝐵𝐺 Educational and Charitable Trust, Aluppuda, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.